ಹಲೋ, ನಮಸ್ತೆ ಎಲ್ರಿಗೂ. ಸಂಗೀತ ಅಂತ ಮಂಗಳೂರಿಂದ ಮೆಸೇಜ್ ಮಾಡಿದ್ರು. ಅವರು ಬೀಚಲ್ಲಿ ಕೆಲಸ ಮಾಡ್ತಾರಂತೆ. ಮಂಗಳೂರಲ್ಲಿ ಯೂಶ್ವಲ್ ಆಗಿ ಎಲ್ರಿಗೂ ಗೊತ್ತಿರೋ ಥರ ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ಸೊ ಬಿಸಿಲು ಜಾಸ್ತಿ ಇರೋ ಕಡೆ ಸ್ಕಿನ್ ಅಥವಾ ಮುಖ ಕಪ್ಪಾಗದಾಗೆ ತಡೆಯಲು ಯಾವ ಸನ್ಸ್ಕ್ರೀನ್ ಬೆಸ್ಟ್ ಅಂತ ಕೇಳ್ತಾ ಇದ್ರು. ಅವರಿಗೋಸ್ಕರ ಮತ್ತೆ ಅವರ ಥರ ಇನ್ನೂ ತುಂಬ ಜನರಿಗೆ ಇದೇ ಸೇಮ್ ಕ್ವಶನ್ ಇರುತ್ತೆ. ಎಲ್ರಿಗೋಸ್ಕರ ತುಂಬ ರಿಸರ್ಚ್ ಮಾಡಿ ಕೆಲವೊಂದು ಒಳ್ಳೆ ಕ್ರೀಮ್ಗಳ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯೂಶ್ವಲ್ ಆಗಿ ನಿಮಗೆ ಸನ್ಸ್ಕ್ರೀನಲ್ಲಿ SPF 30, SPF 50, SPF 25 ಅಂತ ಬರುತ್ತೆ. SPF 25 ಇರುವಂಥ ಕ್ರೀಮ್ಗಳು ನಿಮಗೆ ಲೈಟ್ ಆಗಿ ಬಿಸಿಲಿರೋ ಕಡೆ, ಅಂದರೆ ಈ ಬ್ಯಾಂಗ್ಳೂರ್ ಅಂತ ಏರಿಯಾಗಳಲ್ಲಿ, ಬ್ಯಾಂಗ್ಳೂರ್ ಅಂತ ಪ್ಲೇಸ್ಗಳಲ್ಲಿ ನಾವು ಉಪಯೋಗ ಮಾಡ್ಬೋದು. ತುಂಬ ಜಾಸ್ತಿ ಬಿಸಿಲಿಲ್ಲ, ಸ್ವಲ್ಪ ಬಿಸಿಲಿದ್ರೆ ಈ ಥರ ಅಂದರೆ SPF 25 ಇರುವಂತಹ ಸನ್ಸ್ಕ್ರೀನ್ ಲೋಷನ್ಗಳನ್ನು ಉಪಯೋಗ ಮಾಡ್ಬೋದು. SPF 30ಇಂದ SPF 50 ಬಿಸಿಲು ಎಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಲ್ಲಿ ನಾವು ಉಪಯೋಗ ಮಾಡ್ಬೋದು. ಯಾಕಂತಂದರೆ ಜಾಸ್ತಿ ಬಿಸಿಲಿರೋ ಕಡೆ ನಮಗೆ ಕ್ರೀಮ್ ಕೂಡ ಸ್ವಲ್ಪ ಅಂದರೆ SPF ಜಾಸ್ತಿ ಇರುವಂಥದ್ದೇ ಬೇಕಾಗುತ್ತೆ. ಬಿಸಿಲಿರುತ್ತಲ್ವ, ಅದರಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಹಾಗಾದರೆ ಯಾವ ಕ್ರೀಮ್ ಬೆಸ್ಟ್? ತುಂಬ ಹುಡುಕಿ ತುಂಬ ರಿಸರ್ಚ್ ಮಾಡಿ ಕೆಲವೊಂದು ಕ್ರೀಮ್ಗಳ ಬಗ್ಗೆ ಹೇಳ್ತಾ ಇದ್ದೇನೆ. ನಿಮಗೆ ಎಲ್ಲ ಕಡೆ ಸಿಗುವಂಥದ್ದು ಕೆಲವೊಂದು ಸ್ಪೆಷಲ್ ತುಂಬ ಕ್ವಾಲಿಟಿ ಇರುವಂಥ ತುಂಬ ಕಾಸ್ಟ್ಲಿ ಇರುವಂಥ ಕ್ರೀಮ್ಗಳು ಕೂಡ ಇದೆ, ಅದರ ಬಗ್ಗೆನೂ ಹೇಳ್ತೀನಿ. ಬಟ್ ನಾರ್ಮಲ್ ಆಗಿ ಎಲ್ಲ ಕಡೆ ಸಿಗುವಂಥ ಬೆಸ್ಟ್ ಕ್ರೀಮ್ಗಳ ಬಗ್ಗೆ ಫಸ್ಟ್ ಹೇಳ್ತೇನೆ. ಅದರಲ್ಲಿ ಮೊದಲನೇದು ಯಾವುದು ಗೊತ್ತಾ? ನೀವಿಯಾದವ್ರದ್ದು ಸನ್ ಪ್ರೊಟೆಕ್ಟ್ ಆ್ಯಂಡ್ ಮಾಯಿಶ್ಚರ್ SPF 50 ಕ್ರೀಮ್. ನೀವಿಯಾ ಸನ್ ಪ್ರೊಟೆಕ್ಟ್ ಆ್ಯಂಡ್ ಮಾಯಿಶ್ಚರ್ SPF 50 ಅನ್ನುವಂಥ ಕ್ರೀಮ್. ಡಿಸ್ಕ್ರಿಪ್ಷನಲ್ಲಿ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಅದರಲ್ಲಿ ಕೂಡ ನೇಮ್ ಹಾಕಿರ್ತೀನಿ. ಆ ಪ್ರಾಡಕ್ಟನ್ನು ನಿಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಾನು ಟ್ಯಾಗ್ ಕೂಡ ಮಾಡಿರ್ತೀನಿ. ನೀವು ಆ ಲಿಂಕಿಗೆ ಕ್ಲಿಕ್ ಮಾಡಿದರೆ ಅಲ್ಲಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಒಂದು ನೀವ್ಯಾದವ್ರದ್ದು ಸನ್ ಪ್ರೊಟೆಕ್ಟ್ ಆ್ಯಂಡ್ ಮಾಯಿಶ್ಚರ್ SPF 50 ಕ್ರೀಮ್. ಇದು 250ಇಂದ 400 ರುಪೀಸ್ ಒಳಗಡೆ ಸಿಗುತ್ತೆ. ಎಲ್ಲ ಟೈಪ್ ಸ್ಕಿನ್ ಅವರಿಗೂ ಆಗುತ್ತೆ. ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ನಿಮಗೆ. ಇದು ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಸಿಗುತ್ತೆ. ಎರಡನೇದು ಯಾವುದು ಅಂತಂದರೆ ಲೋಟಸ್ ಹರ್ಬಲ್ ಸೇಫ್ ಸನ್ UV ಸ್ಕ್ರೀನ್ SPF 50. ಲೋಟಸ್ ಅವ್ರದ್ದು ಫಸ್ಟ್, ನೀವ್ಯಾದವ್ರದ್ದು ಸನ್ ಪ್ರೊಟೆಕ್ಟ್. ಸೆಕೆಂಡ್ ಲೋಟಸ್ ಅವ್ರದ್ದು ಹರ್ಬಲ್ ಸೇಫ್ ಸನ್ UV ಸ್ಕ್ರೀನ್ SPF 50. ಇದರದ್ದು ಕೂಡ ಪ್ರಾಡಕ್ಟ್ ಆಗಿ ಮಾಡಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಲೋಟಸ್ ಹರ್ಬಲ್ ಸೇಫ್ ಸನ್ UV ಸ್ಕ್ರೀನ್ SPF 50. ನಿಮಗೆ ಇದು ಕೂಡ ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಇದು 200ಇಂದ 400 ರುಪೀಸ್ವರೆಗೆ ಇರುತ್ತೆ. ಎಲ್ಲ ಥರದ ಸ್ಕಿನ್ಗಳಿಗೆ ಒಳ್ಳೆಯದಾಗುತ್ತೆ. ಲೋಟಸ್ ಅವ್ರದ್ದು ಇನ್ನೊಂದು ಏನು ಅಂತಂದರೆ ಇವ್ರದ್ದು ಪ್ಲ್ಯಾಂಟ್ ಬೇಸ್ಡ್ ಅಂಶಗಳನ್ನು ಹಾಕಿರ್ತಾರೆ. ಅಂದರೆ ಇದೊಂದು ನಿಮಗೆ ಕೆಮಿಕಲ್ ಫ್ರೀ ಇರುತ್ತೆ ಲೋಟಸ್ ಅವ್ರದ್ದು. ಸೊ ನೀವು ಲೋಟಸ್ ಅವ್ರದ್ದು ಪ್ರಾಡಕ್ಟ್ಗಳನ್ನು ಸೆಲೆಕ್ಟ್ ಮಾಡೋದಿದ್ರೆ ನಿಮಗೆ ಜಾಸ್ತಿ ಕೆಮಿಕಲ್ ಇರುವಂಥದ್ದು ಬೇಡ, ಹರ್ಬಲ್ ಇರುವಂಥದ್ದು ಬೇಕು ಅಂತಂದರೆ ನೀವು ಲೋಟಸ್ ಅವ್ರದ್ದು ಸನ್ಸ್ಕ್ರೀನ್ ಲೋಷನ್ ಉಪಯೋಗ ಮಾಡ್ಬೋದು. ನಾನು ಜಾಸ್ತಿ ಲೋಟಸ್ ಅವ್ರದ್ದೇ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡೋದು. ನಿಮಗೆ ಫೇಸ್ ವೈಟ್ನಿಂಗ್ ಕ್ರೀಮ್ಗಳ ಬಗ್ಗೆ ಕೂಡ ನಾನು ಹೇಳಿದೆ. ನಾನು ಯೂಶ್ವಲ್ ಆಗಿ ಲೋಟಸ್ ಹರ್ಬಲ್ ಅವ್ರದ್ದೇ ಸೇಫ್ ಸನ್ UV ಸ್ಕ್ರೀನ್ SPF 50 ಅನ್ನೋದನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಚೇಂಜ್ ಮಾಡಿದ್ದೇನೆ. ರೀಸೆಂಟಾಗಿ ನಾನು ಬೇರೆ ಕ್ರೀಮನ್ನು ಉಪಯೋಗ ಮಾಡಿದ್ದೇನೆ, ಅದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಇನ್ನೊಂದು ಏನು ಅಂತಂದರೆ ವ್ಯಾಸ್ಲಿನ್ ಅವ್ರದ್ದು ಸನ್ ಪ್ರೊಟೆಕ್ಟ್ ಆ್ಯಂಡ್ ಕಾಮಿಂಗ್ SPF 30. ವ್ಯಾಸ್ಲಿನ್ ಅವ್ರದ್ದು ಸನ್ ಪ್ರೊಟೆಕ್ಟ್ ಆ್ಯಂಡ್ ಕಾಮಿಂಗ್ SPF 30. ಈ ಕ್ರೀಮನ್ನು ಕೂಡ ನೀವು ಉಪಯೋಗ ಮಾಡ್ಬೋದು. ಇದು 150ರಿಂದ 300 ರೂಪಾಯಿಯಲ್ಲಿ ಸಿಗುತ್ತೆ. ನಿಮಗೆ ಲೋಟಸ್ ಅವ್ರದ್ದು 200ರಿಂದ 400 ರೂಪಾಯಿಯಲ್ಲಿ ಸಿಗುತ್ತೆ. ವ್ಯಾಸ್ಲಿನ್ ಅವ್ರದ್ದು 150ರಿಂದ 300 ರೂಪಾಯಿಯಲ್ಲಿ ಸಿಗುತ್ತೆ. ಇದು ರೂರಲ್ ಏರಿಯಾದಲ್ಲಿ ನಿಮಗೆ ಮೈಲ್ಡ್ ಟೈಪ್ ಸನ್ ಪ್ರೊಟೆಕ್ಷನ್ಗೆ ಓಕೆ ಆಗುತ್ತೆ. ಯಾಕಂತಂದರೆ ಇದರಲ್ಲಿ SPF 30 ಇರುತ್ತೆ ಮತ್ತು ಬಜೆಟ್ ಫ್ರೆಂಡ್ಲಿ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ, ಆನ್ಲೈನಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಇದು ಸಿಗುತ್ತೆ. ನಿಮ್ಗೆ ಅಲ್ಲಿ ಸಿಕ್ಕಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನು ಬಿಟ್ಟು ನಿಮಗೆ ಸ್ವಲ್ಪ ಕಾಸ್ಟ್ಲಿದು ಬೇಕು, ಸ್ವಲ್ಪ ಇನ್ನೂ ಚೆನ್ನಾಗಿರೋದು ಬೇಕು ಅಂತಂದರೆ ನ್ಯೂಟ್ರಿಜೆನಾ ಅವ್ರದ್ದು ಅಲ್ಟ್ರಾ ಶೀರ್ ಡ್ರೈ ಟಚ್ ಸನ್ಸ್ಕ್ರೀನ್ SPF 50 ಅನ್ನುವಂಥ ಒಂದು ಕ್ರೀಮ್ ಇದೆ. ಅದನ್ನೂ ನೀವು ಉಪಯೋಗ ಮಾಡ್ಬೋದು. ಇದು ಯಾಕಂತಂದರೆ ತುಂಬ ಗ್ರೀಸಿ ಆಗಿರಲ್ಲ, ತುಂಬ ಲೈಟ್ ವೆಯ್ಟ್ ಇರುತ್ತೆ ಮತ್ತು ಇದರಲ್ಲಿ ವಾಟರ್ ರೆಸಿಸ್ಟೆಂಟ್ ಇರುತ್ತೆ. ಅಂದರೆ ನಿಮಗೆ ಬೇರೆ ಎಲ್ಲ ಕ್ರೀಮ್ಗಳನ್ನು ಹಚ್ಚಿದ್ರೆ ಏನಾಗುತ್ತೆ, ಬೆವರಿದಾಗ ಹೋಗುತ್ತೆ. ಬಟ್ ಇದರಲ್ಲಿ ಏನು ಅಂತಂದರೆ ಈ ಕ್ರೀಮ್ಗಳು ನೀವು ಬೆವರಿದಾಗ ಹೋಗಲ್ಲ. ಯಾವುದು? ನ್ಯೂಟ್ರಿಜೆನಾ ಅಲ್ಟ್ರಾ ಶೀರ್ ಡ್ರೈ ಟಚ್ ಸನ್ಸ್ಕ್ರೀನ್ SPF 50 ಎಲ್ಲ ಟೈಪ್ ಸ್ಕಿನ್ನಿಗೂ
ಸೂಟ್ ಆಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ, 550ರಿಂದ 700 ರೂಪಾಯಿಗೆ ನಿಮಗೆ ಸಿಗುತ್ತೆ. ಇನ್ನು ಮಿನಿಮಲಿಸ್ಟ್ ಅವ್ರದ್ದು SPF 50 ಸನ್ಸ್ಕ್ರೀನ್ PA ++++ ಅಂತ ಬರುತ್ತೆ. ಅದು ಕೂಡ ಯೂಸ್ ಮಾಡ್ಬೋದು. ಲೈಟ್ ವೆಯ್ಟ್ ಮತ್ತು ಇದರಲ್ಲಿ ಜಾಸ್ತಿ ಫ್ರ್ಯಾಗ್ರೆನ್ಸ್ ಇರಲ್ಲ, ಅಂದರೆ ತುಂಬ ಸ್ಮೆಲ್ ಬರಲಿಕ್ಕೆ ಕೆಮಿಕಲ್ ಆಗ್ತಾರಲ್ಲ ಅಂಥದ್ದಿರಲ್ಲ. ಎಲ್ಲ ಸ್ಕಿನ್ಗೂ ಆಗುತ್ತೆ. 350ಇಂದ 500 ರೂಪೀಸ್ವರೆಗೆ ಸಿಗುತ್ತೆ. ಇದೊಂದು ಸ್ವಲ್ಪ ನಿಮಗೆ ಕಾಸ್ಟ್ಲಿ. ನಾನು ಆವಾಗ ಹೇಳಿದ್ನಲ್ಲ 3 ಕ್ರೀಮ್, ಅದು ಸ್ವಲ್ಪ ನಿಮಗೆ ಬಜೆಟ್ ಫ್ರೆಂಡ್ಲಿ. ನಿಮಗೆ ಬೆಸ್ಟ್ ಯಾವುದು ಅಂತ ಅನಿಸುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ, ಈ 5 ಕ್ರೀಮ್ದು ನೇಮ್ ಮತ್ತು ಫೋಟೋ ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ಹಾಗೆಯೇ ನೇಮ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರಾಡಕ್ಟ್ಗಳನ್ನು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತಿರ್ತೇನೆ. ಏನು ಅಂತಂದರೆ, ಸನ್ಸ್ಕ್ರೀನ್ ಲೋಷನ್ ಡೈಲಿ ಹಚ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಟೈಮಲ್ಲಿ ನಾವು ಡೈಲಿ ಹಚ್ಕೋಬೇಕಾಗುತ್ತೆ. ಮನೆಯೊಳಗಡೆ ಇದ್ರೂ ಕೂಡ ಬಿಸಿಲು ಬೀಳ್ತಾ ಇರುತ್ತೆ, ಹಚ್ಕೋಬೇಕು. ಹೊರಗಡೆ ಹೋಗ್ಬೇಕಂತೂ ಕಂಪಲ್ಸರಿಯಾಗಿ ನೀವು ಹಚ್ಕೊಳ್ಳೇಬೇಕಾಗುತ್ತೆ. ಮುಖ ತೊಳೆದು ಯಾವುದಾದ್ರೂ ಮಾಯಿಶ್ಚರೈಸರ್ ಅಪ್ಲೈ ಮಾಡುವಂಥ ಅಭ್ಯಾಸ ಇದ್ರೆ ಅದನ್ನ ಹಚ್ಚಿ, ನಿಮಗೆ ಡೇ ಕ್ರೀಮ್ ಹಚ್ಚುವಂಥ ಅಭ್ಯಾಸ ಇದ್ರೆ ಅದನ್ನ ಹಚ್ಚಿ, ಅದಾದ ನಂತರ ನೀವು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಂಡು ಹೊರಗಡೆ ಹೋಗುವಂಥದ್ದು. ತುಂಬ ಬಿಸಿಲಲ್ಲಿದ್ದರೆ ಅಟ್ಲೀಸ್ಟ್ ಒಂದು 3 ಗಂಟೆಗೆ ಒಂದ್ಸರಿ ಅಥವಾ 5 ಗಂಟೆಗೆ ಒಂದ್ಸರಿ ನೀವು ಮತ್ತೆ ರೀಅಪ್ಲೈ, ಬಿಸಿಲಲ್ಲೇ ಇರೋದಿದ್ರೆ ಮತ್ತೆ ರೀಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮುಖನ ಲೈಟಾಗಿ ತೊಳೆದ್ಬಿಟ್ಟು, ಅಥವಾ ಅಂದರೆ ಮಿಸ್ಟ್ ಅಥವಾ ಕೆಲವೊಂದು ಏನಂತಾರೆ ಅದು ನೀರಲ್ಲಿ ಬೇಕಾದರೂ ಓಕೆ, ಮುಖನ ತೊಳೆದು ಬಿಟ್ಟು ಮತ್ತೆ ನೀವು ರೀಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾಕಂತಂದರೆ ಸಂಗೀತ ಅಂತ ಮಂಗಳೂರಿಂದ ಇದು ಕ್ವಶನ್ ಕೇಳಿದ್ರು, ಅವರಿಗೋಸ್ಕರ ಈ ವಿಡಿಯೋ ಮಾಡಿದ್ದೇನೆ. ನಿಮಗೆ ಏನಾದರೂ ಈ ಥರದ ಕ್ವಶನ್ಗಳಿದ್ರೆ ದಯವಿಟ್ಟು ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ. ನಿಮಗೆ ಸ್ಕಿನ್ ಕೇರ್ ಬ್ಯೂಟಿ ಬಗ್ಗೆ ಇನ್ನಷ್ಟು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು, ವಿಷಯಗಳಿದ್ರೆ ಶೇರ್ ಮಾಡ್ಬೋದು. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೆ ಉತ್ತರ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ನನ್ನ ವಿಡಿಯೋನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಬಿಸಿಲಾಗಿರೋದ್ರಿಂದ ಆದಷ್ಟು ಹೊರಗಡೆ ಹೋಗುವಾಗ ಮುಖಕ್ಕೆ ಅಥವಾ ತಲೆ ಮೇಲೆ ಕ್ಯಾಪ್ ಇಟ್ಕೊಂಡು ಅಥವಾ ಶಾಲನ್ನು ಕವರ್ ಮಾಡಿಕೊಂಡು ಹೋಗಿ, ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿಕೊಂಡು ಹೋಗಿ. ಹಾಗೆಯೇ ಹೊರಗಡೆಯಿಂದ ಬಂದ ನಂತರ ಮುಖನ ಕ್ಲೀನ್ ನೀರಲ್ಲಿ ಅಥವಾ ಫೇಸ್ ವಾಶಲ್ಲಿ, ಅಂದರೆ ಫೇಸ್ ವಾಶ್ ಉಪಯೋಗ ಮಾಡಿಕೊಂಡು ನೀರಲ್ಲಿ ತೊಳೆದ್ಬಿಟ್ಟು ಯಾವುದಾದ್ರೂ ಅಂದರೆ ಅಲೋವೆರಾ ಜೆಲ್ ಅಥವಾ ಯಾವುದಾದ್ರೂ ಕೂಲಿಂಗ್ ಮಾಯಿಶ್ಚರೈಸರ್ ಇರುತ್ತಲ್ವ ಅದನ್ನ ಅಪ್ಲೈ ಮಾಡಿ. ಆಗ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಡ್ಯಾಮೇಜ್ ಆಗಲಿಕ್ಕೆ ಹೋಗಲ್ಲ. ನೀವು ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡ್ತಿರೋ ಅಷ್ಟು ಸೂಪರ್ ಆಗಿ ನಿಮ್ಮ ಸ್ಕಿನ್ ಇರುತ್ತೆ. ಸೊ ಥ್ಯಾಂಕ್ಸ್ ಎಲ್ರಿಗೂ.